ಏಕಾಂತ ಕೆಲವರಿಗೆ ಖುಷಿ ಕೊಡುತ್ತದೆ, ಏಕಾಂತ ಕೆಲವರಿಗೆ ಬೋರ್ ಕೂಡ ಆಗುತ್ತದೆ, ಏಕಾಂತ ಕೆಲವರಿಗೆ ಹೆದರಿಕೆಯನ್ನು ಕೂಡ ತರುತ್ತದೆ. ಅದರಲ್ಲೂ ರಾತ್ರಿಯ ಸಮಯದಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ, ಬಂಗಲೆಗಳಲ್ಲಿ, ನಿರ್ಜನವಾದ ಪ್ರದೇಶಗಳಲ್ಲಿ ಕೆಲವೊಮ್ಮೆ ಕೆಲವು ವಿಚಿತ್ರ ಘಟನೆಗಳು ಈ ರೀತಿ ಕೆಲವರಿಗೆ ಕೆಟ್ಟ ಅನುಭವಗಳನ್ನು ಕೂಡ ಕೊಡುತ್ತದೆ. ಕೆಲವರು ಇದನ್ನು ಅನುಭವಿಸುವವರು ಮಾತ್ರ ಇದನ್ನು ನಂಬುತ್ತಾರೆ. ಇನ್ನು ಕೆಲವರು ಇವುಗಳನ್ನ ಒಂದು ಕಾಲ್ಪನಿಕ ವಿಷಯ ಅಥವಾ ಬಿಗ್ ಜೋಕ್ ಎಂದು ಉಡಾಫೆ ಮಾತುಗಳನ್ನಾಡಿ ಇತರರಿಗೆ ಹೀಯಾಳಿಸುತ್ತಾರೆ. ಆದರೆ ಇವುಗಳನ್ನೆಲ್ಲ ಅನುಭವಿಸಿದವರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತದೆ. ಇಂತಹ ವಿಚಿತ್ರ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುವುದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ನಾವು ಇವತ್ತು ನಿಮಗೆ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಜ್ಞಾನವು ಕೆಲವು ವಿಷಯಗಳನ್ನ ಒಪ್ಪಿಕೊಳ್ಳದಿದ್ದರೂ ಕೂಡ ನಮ್ಮ ಸುತ್ತಲೂ ಇರುವ ಕೆಲವೊಂದು ಅಂಶಗಳು ಅಸ್ತಿತ್ವದಲ್ಲಿ ಇದೆ ಎಂದು ಸಾಬೀತುಪಡಿಸುತ್ತದೆ. ಮಾನವನ ನಂಬಿಕೆಗಳು ಮತ್ತು ಪುರಾಣಗಳು ಭೂಮಿಯ ಮೇಲೆ ಮನುಷ್ಯನನ್ನ, ದೇವರನ್ನ ಹೊರತುಪಡಿಸಿ ಇನ್ನೊಂದು ನಕಾರಾತ್ಮಕ ಶಕ್ತಿ ಇದೆ ಎಂದು ಉಲ್ಲೇಖಿಸುತ್ತದೆ. ನಮ್ಮ ಸುತ್ತಲೂ ನಡೆಯುವ ಅಶುಭ ಘಟನೆಗಳನ್ನು ನಾವು ಯಾವತ್ತೂ ನಿರ್ಲಕ್ಷಿಸಬಾರದು. ಯಾಕೆಂದರೆ ಅದು ನಕಾರಾತ್ಮಕ ಶಕ್ತಿ ಇರುವಿಕೆಯನ್ನು ಸೂಚಿಸುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಸಾಮಾನ್ಯ ಜನರು ಈ ನಕಾರಾತ್ಮಕ ಶಕ್ತಿಯನ್ನು ಕೆಲವರು ದೆವ್ವ, ಭೂತ, ಪಿಶಾಚಿ ಹಾಗೂ ಪ್ರೇತಾತ್ಮಗಳೆಂದು ನಂಬುತ್ತಾರೆ. ಇಂತಹ ಕೆಲವು ನಕಾರಾತ್ಮಕ ಶಕ್ತಿಗಳು ನಮ್ಮ ಸುತ್ತಮುತ್ತಲೂ ಇವೆ ಎನ್ನುವುದಕ್ಕೆ ಕೆಲವು ಸನ್ನಿವೇಶಗಳು ನಮಗೆ ಸೂಚನೆ ನೀಡುತ್ತವೆ. ಹಾಗಾದ್ರೆ ಆ ಸನ್ನಿವೇಶಗಳು ಯಾವುವು? ಯಾವ ವಿಷಯಗಳು ಈ ನಕಾರಾತ್ಮಕ ಶಕ್ತಿಯನ್ನು ನಮ್ಮ ಸುತ್ತಮುತ್ತ ಇವೆ ಎಂದು ಸೂಚಿಸುತ್ತವೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ದೀಪವು ಅಂಧಕಾರವನ್ನು ತೊರೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟು ಮಾತ್ರವಲ್ಲ, ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಪೂಜೆಯ ಸಮಯದಲ್ಲಿ ದೀಪ ಪದೇ ಪದೇ ಆರಿ ಹೋಗುತ್ತದೆ ಅಂದರೆ ಅದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ತಡ ಮಾಡದೆ ತಕ್ಷಣವೇ ಆ ಸ್ಥಳಗಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಕ್ರಮವನ್ನು ತೆಗೆದುಕೊಳ್ಳಬೇಕು. ಎಂದಿಗೂ ಕೂಡ ಮನೆಯಲ್ಲಿ ಉರಿಸಿದ ದೀಪ ವಿನಾಕಾರಣ ಪದೇ ಪದೇ ಆರಿ ಹೋಗಬಾರದು. ಧರ್ಮ ಗ್ರಂಥಗಳ ಪ್ರಕಾರ ಮನೆಯಲ್ಲಿ ನೆಲೆಸಿರುವ ಮೀನಾಗಲಿ, ಬೆಕ್ಕಾಗಲಿ ಅಥವಾ ಇನ್ನಿತರ ಸಾಕು ಪ್ರಾಣಿಗಳಾಗಲಿ ಇದ್ದಕ್ಕಿದ್ದ ಹಾಗೆ ಸತ್ತರೆ ಅದು ಆ ಮನೆಯಲ್ಲಿ ಯಾವುದೋ ನಕಾರಾತ್ಮಕ ಶಕ್ತಿ ಇದೆ ಎಂದು ಸೂಚಿಸುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನೆಲೆಯಾಗಿದ್ದರೆ ಮಾತ್ರ ಮನೆಗಳಲ್ಲಿ ಸಾಕು ಪ್ರಾಣಿಗಳು, ಪಕ್ಷಿಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗುವುದು ಹಾಗೂ ಸಾವನ್ನು ಕೂಡ ಒಪ್ಪುತ್ತವೆ. ಇದು ನಿಮ್ಮ ಮನೆಯ ಅಕ್ಕಪಕ್ಕ ನಕಾರಾತ್ಮಕ ಶಕ್ತಿಗಳ ಓಡಾಟ ಇದೆ ಎಂದು ಸೂಚಿಸುತ್ತದೆ. ಈ ನಕಾರಾತ್ಮಕ ಶಕ್ತಿ ಮೊದಲು ಸೆಳೆಯುವುದೇ ಇಂತಹ ಪ್ರಾಣಿಗಳನ್ನ. ಇದು ಈ ಪ್ರಾಣಿಗಳ ಸಾವಿಗೆ ಕಾರಣವಾಗುತ್ತದೆ. ಈ ರೀತಿ ಪ್ರಾಣಿಗಳು ಸತ್ತಾಗ ತಕ್ಷಣವೇ ಇನ್ನೊಂದು ಪ್ರಾಣಿಯನ್ನು ತೆಗೆದುಕೊಂಡು ಬರಬೇಕೆಂದು ಉಲ್ಲೇಖಿಸಲಾಗಿದೆ. ನೀವು ಎಲ್ಲಿದ್ದರೂ, ಮನೆಯ ಒಳಗೆ ಅಥವಾ ಹೊರಗೆ ಇದ್ದರೂ ಕೂಡ ನಿಮ್ಮ ಸುತ್ತಲೂ ಯಾರೋ ಇದ್ದಾರೆ ಎನ್ನುವ ಭಾವನೆ ಮೂಡಿದರೆ ಅಥವಾ ನೀವು ಇದ್ದಕ್ಕಿದ್ದ ಹಾಗೆ ಯಾರದೋ ಸ್ಪರ್ಶವನ್ನು ಅನುಭವಿಸಿದರೆ, ಮುಚ್ಚಿದ ಮನೆಯಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ತಂಪಾದ ಗಾಳಿಯು ಬೀಸಿದರೆ, ಮನೆಯ ಒಳಗಿನ ತಾಪಮಾನ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆದರೆ ಇದು ಮನೆಯಲ್ಲಿ ಸೇರಿರುವ ನಕಾರಾತ್ಮಕ ಶಕ್ತಿಯ ಕುರಿತು ತಿಳಿಸುತ್ತದೆ. ಒಂದು ವೇಳೆ ಈ ರೀತಿಯಾದ ಅನುಭವ ನಿಮಗಾದರೆ ತಕ್ಷಣವೇ ದೇವರನ್ನು ಪ್ರಾರ್ಥಿಸಬೇಕು ಮತ್ತು ನಿಮಗಾದ ಅನುಭವವನ್ನು ಮನೆಯ ಸದಸ್ಯರಿಗೂ ಕೂಡ ತಿಳಿಸಬೇಕು. ಆಗ ಮನೆಯಲ್ಲಿ ಚೆನ್ನಾಗಿ ದೇವರ ಪ್ರಾರ್ಥನೆ ಮಾಡಿದರೆ ಇಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ ಎಂದು ನಂಬಲಾಗಿದೆ. ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿದ್ದರೆ ಅವುಗಳು ನವಜಾತ ಶಿಶುಗಳು ಅಂದರೆ ಪುಟ್ಟು ಮಕ್ಕಳು ಅಳುವುದು ಸರ್ವೇ ಸಾಮಾನ್ಯ. ಆದರೆ ಶಿಶುಗಳು ಸಂಜೆ ವೇಳೆ ಅಥವಾ ರಾತ್ರಿ ವೇಳೆ ಇದ್ದಕ್ಕಿದ್ದ ಹಾಗೆ ಅಳುವಂತೆ ಮಾಡುತ್ತವೆ. ನಕಾರಾತ್ಮಕ ಶಕ್ತಿಗಳು ನವಜಾತ ಶಿಶುವನ್ನು ಬಹುಬೇಗ ಸೆಳೆಯುತ್ತದೆ. ಈ ರೀತಿಯಾದಾಗ ಆ ಮಗುವಿನ ತಾಯಿ ತಕ್ಷಣವೇ ತನ್ನ ಮಗುವಿನ ಬಳಿ ಹೋಗಬೇಕು ಹಾಗೂ ಮಗುವಿನೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯಬೇಕು. ಯಾಕಂದರೆ ಈ ನಕಾರಾತ್ಮಕ ಶಕ್ತಿಗಳು ಮಕ್ಕಳಲ್ಲಿ ಅತಿ ಬೇಗ ಗೋಚರಿಸುತ್ತವೆ. ಅವುಗಳಿಗೆ ಹೆದರಿಕೆ ಕೂಡ ಆಗುತ್ತದೆ. ಇದೇ ಕಾರಣ ಅವುಗಳು ಜೋರಾಗಿ ಎಷ್ಟು ಸಮಾಧಾನ ಮಾಡಿದರೂ ಅಳುತ್ತಾನೆ ಇರುತ್ತವೆ. ಹಾಗೆ ಇನ್ನೊಂದು ಉದಾಹರಣೆ, ಆಗಾಗ ನಿಮಗೆ ತಲೆ ಭಾರವಾದಂತೆ ಎನಿಸಿದರೆ ಅಥವಾ ಇದ್ದಕ್ಕಿದ್ದ ಹಾಗೆ ಅಗಾಧ ಪರಿಮಳಯುಕ್ತ ವಾಸನೆ ಮೂಗಿಗೆ ಬಡಿಯುತ್ತಿದ್ದರೆ ಅಥವಾ ಇದ್ದಕ್ಕಿದ್ದ ಹಾಗೆ ಕಿರಿಕಿರಿಯಾಗುತ್ತಿದ್ದರೆ ಮೊದಲು ಈ ರೀತಿಯ ಅನುಭವವನ್ನು ನಿಮ್ಮ ವಿಶ್ವಾಸವುಳ್ಳ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಿ. ಅವರೊಂದಿಗೆ ಈ ರೀತಿಯ ಅನುಭವವನ್ನು ಹಂಚಿಕೊಂಡರೆ ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಹಿರಿಯರು ಕೊಡುವಂತಹ ಸಲಹೆಗಳನ್ನ ಒಪ್ಪಿಕೊಂಡು ಅಂತಹ ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ಮಾಡಿರಿ.
ಬಾವಲಿಯನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲ, ಅವುಗಳನ್ನು ನಕಾರಾತ್ಮಕತೆಯ ಸಂಕೇತವೆಂದು ಕೂಡ ಪರಿಗಣಿಸಲಾಗಿದೆ. ಎಲ್ಲಿಯಾದರೂ ಬಾವಲಿಯು ಸಂಜೆ ವೇಳೆ ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದು ಶುಭದ ಸಂಕೇತವಲ್ಲ, ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ಸಾಬೀತುಪಡಿಸುತ್ತದೆ. ಬಾವಲಿ ಒಂದು ವೇಳೆ ನಿಮ್ಮ ಮನೆಯೊಳಗೆ ಬಂದು ಹೋದರೆ ಆ ಮನೆಯನ್ನು ದಯವಿಟ್ಟು ಶುದ್ಧಗೊಳಿಸಿ ಮತ್ತು ಸಕಾರಾತ್ಮಕ ಅಂಶಗಳನ್ನು ವೃದ್ಧಿಸಲು ಮನೆಯಲ್ಲಿ ದೀಪವನ್ನು ಬೆಳಗಿಸಿ, ದೇವರನ್ನು ಪೂಜಿಸಿ ಹಾಗೂ ಆರತಿಯನ್ನು, ಗಂಟೆಯನ್ನು ಬಾರಿಸಿ ಅಂತಹ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಎಂದು ಪುರಾಣಗಳಲ್ಲಿ ಮೊದಲಿನಿಂದಲೂ ಉಲ್ಲೇಖಿಸಲಾಗಿದೆ. ಶ್ವಾನ ಮನುಷ್ಯನಿಗೆ ಸಹಾಯ ಮತ್ತು ಅದೃಷ್ಟವನ್ನು ನೀಡುವ ಏಕೈಕ ಪ್ರಾಣಿ ಎಂದು ಪರಿಗಣಿಸಲಾಗಿದೆ. ಮನೆಯನ್ನು ಕಾಯುವ ಉದ್ದೇಶಕ್ಕಾಗಿ ಸಾಕು ನಾಯಿಗಳಿಗೆ ವಿಶೇಷವಾದ ಅತೀಂದ್ರಿಯ ಶಕ್ತಿ ಇರುತ್ತದೆ. ಅದರ ಮೂಗು, ಕಿವಿ, ನಾಲಿಗೆ ಹಾಗೂ ಗ್ರಹಿಸುವ ಶಕ್ತಿಯು ಅತ್ಯದ್ಭುತವಾಗಿರುತ್ತದೆ. ಮನೆಗೆ ಅಪರಿಚಿತರು ಬಂದಾಗ ಹಾಗೂ ಯಾವುದಾದರೂ ಸಪ್ಪಳ ಉಂಟಾದಾಗ ನಾಯಿ ಬೊಗಳುವುದು ಸರ್ವೇ ಸಾಮಾನ್ಯ. ಆದರೆ ಕೆಲವೊಮ್ಮೆ ಈ ನಾಯಿ ಮೆಲ್ಲಗೆ ಒಂದೇ ಸ್ವರದಲ್ಲಿ ಉಳಿಯಿಡುತ್ತದೆ, ಅಂದರೆ ಅಳುತ್ತದೆ. ಈ ರೀತಿಯ ಕೂಗು ಅನಿರೀಕ್ಷಿತವಾಗಿರುತ್ತದೆ. ಶಾಸ್ತ್ರಗಳಲ್ಲಿ ಈ ರೀತಿ ಹೇಳಲಾಗಿದೆ, ನಾಯಿಗಳು ಯಾವಾಗ ಅಳುತ್ತವೆಯೋ ಆಗ ಯಮರಾಜನು ಭೂಮಿಯ ಕಡೆ ಬರುತ್ತಿದ್ದಾನೆ ಎಂದು ನಂಬಲಾಗಿದೆ. ಈ ಒಂದು ಸಂಕೇತದಿಂದ ಯಾವುದಾದರೂ ವ್ಯಕ್ತಿ ಅತಿ ಬೇಗ ಸುತ್ತಮುತ್ತಲು ಸಾಯುವ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ಇದು ಸಂಕೇತವನ್ನು ನೀಡುತ್ತದೆ. ಎಲ್ಲಾದರೂ ಒಂದು ಕಡೆಯಿಂದ ಸಾವಿನ ಸಂದೇಶ ಕೇಳಲು ಸಹ ಸಿಗುತ್ತದೆ. ಜೊತೆಗೆ ನಾಯಿ ಏನಾದರೂ ನೆಲದ ಮೇಲೆ ಬಿದ್ದು ಉಳ್ಳಾಡುತ್ತಿದ್ದರೆ ಅದು ಶುಭ ಸಂಕೇತ. ನಾಯಿ ಪದೇ ಪದೇ ಕಿರ್ಚಾಡೋದಾಗಲಿ ಅಳೋದಾಗಲಿ ಮಾಡಿದರೆ ತುಂಬಾನೇ ಅಶುಭ ಎಂದು ತಿಳಿಸಲಾಗಿದೆ. ನಾಯಿ ಈ ರೀತಿಯ ಧ್ವನಿಯನ್ನು ಕೂಗುತ್ತಿದ್ದೆ ಎಂದರೆ ಅದಕ್ಕೆ ಸತ್ತವರ ಆತ್ಮಗಳು ಕಾಣುತ್ತಿದೆ ಎಂದರ್ಥ. ಪಿಶಾಚಿಗಳ ಸಂಚಾರವನ್ನು ಗ್ರಹಿಸಿದೆ ಅಥವಾ ಯಮದೂತನು ಬರುತ್ತಿದ್ದಾನೆ ಎನ್ನುವ ಸಂದೇಶವನ್ನು ನಾಯಿ ಅಳುವುದರ ಮೂಲಕ ತಿಳಿಯುತ್ತದೆ. ನಾಯಿಗಳು ಉಳಿಟ್ಟರೆ ಏನೋ ಅನಾಹುತ ಸಂಭವಿಸುತ್ತದೆ ಎಂದು ಮೂಢನಂಬಿಕೆ ಇದೆ. ನಾಯಿಗಳು ಉಳಿಟ್ಟರೆ ಯಾವುದೋ ಕೆಟ್ಟ ಸುದ್ದಿ ಕೇಳಿಬರುತ್ತದೆ. ಮನೆಯಲ್ಲಿ ಯಾರಿಗಾದರೂ ಹುಷಾರ ಇಲ್ಲದಿದ್ದರೆ ನಾಯಿ ಈ ರೀತಿ ಉಳಿಯಿಟ್ಟರೆ ಅಶುಭ ಘಟನೆ ನಡೆಯುವುದೆಂದು ಹೇಳಲಾಗಿದೆ. ಸ್ನೇಹಿತರೆ, ಈ ತರದ ವಿಷಯಗಳು ನಮ್ಮ ಸುತ್ತಮುತ್ತ ನಡೆಯುತ್ತಾನೆ ಇರುತ್ತವೆ. ಆದರೆ ಕೆಲವರು ಇದನ್ನ ನಂಬುತ್ತಾರೆ, ಇನ್ನು ಕೆಲವರು ಇದನ್ನ ಉಡಾಫೆಯ ಮಾತನಾಡಿ ಅಲ್ಲಗಳೆಯುತ್ತಾರೆ. ಇವತ್ತಿನ ವಿಜ್ಞಾನದ ಕಾಲದಲ್ಲಿ ಎಲ್ಲ ವಿಷಯಗಳನ್ನ ವಿಜ್ಞಾನದ ಮೂಲಕವೇ ನೋಡಲಾಗುತ್ತದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವುದು ನಿಮ್ಮ ವಿಮರ್ಶೆಗೆ ಬಿಟ್ಟಿದ್ದು. ಆದರೆ ಈ ವಿಷಯ ಓದಿದ್ದನ್ನ, ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದ್ದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇದನ್ನ ನಂಬುವುದು ಬಿಡುವುದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, and you take care.